ಉಡುಪಿ ಜಿಲ್ಲೆಯ ಕರಾವಳಿ ಬೈಪಾಸ್ನಲ್ಲಿ ರಾಜಸ್ಥಾನಿ ಮೂಲದ ಕಾರ್ಮಿಕರು ಬೀಡು ಬಿಟ್ಟಿದ್ದಾರೆ. ಜಿಲ್ಲೆಯಾದ್ಯಂತ ಸದ್ಯ ಉತ್ಸವ ಹಬ್ಬದ ಸೀಸನ್ ಆಗಿದ್ದು ವ್ಯಾಪಾರಕ್ಕೆಂದು ಬಂದವರು ರಸ್ತೆ ಬದಿಯಲ್ಲೇ ಟೆಂಟ್ ಹಾಕಿಕೊಂಡಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ನಿತ್ಯಾನಂದ ಒಳಕಾಡು ಅವರು ಈ ಕಾರ್ಮಿಕರು ಬೀಡು ಬಿಟ್ಟ ಸ್ಥಳಕ್ಕೆ ತೆರಳಿ ಅವರಿಗೆ ಮೂಲಭೂತ ಅಗತ್ಯವಿರುವ ವಸ್ತುಗಳನ್ನು ನೀಡಿದ್ದಾರೆ. ಈ ಕಾರ್ಮಿಕರ ರಕ್ಷಣೆಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಡಳಿತವನ್ನು ಆಗ್ರಹಿಸಿದ್ದಾರೆ. ಈ ಕಾರ್ಮಿಕರ ಮಕ್ಕಳು ಶಿಕ್ಷಣ ವಂಚಿತರಾಗಿದ್ದಾರೆ. ರಸ್ತೆ ಬದಿಯಲ್ಲಿ ಬೇಕಾಬಿಟ್ಟಿ ಓಡಾಡೋದ್ರಿಂದ ಸಂಚರಿಸುವ ವಾಹನಗಳಿಗೆ ಅಡ್ಡಿಯಾಗ್ತಾ ಇದ್ದಾರೆ. ಹಾಗಾಗಿ ಜಿಲ್ಲಾಡಳಿತ ಈ ಮಕ್ಕಳನ್ನ ಶಾಲೆಗೆ ಸೇರ್ಪಡೆ ಮಾಡಬೇಕು ಮತ್ತು ಇವರ ಸುರಕ್ಷತೆಗೆ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ವಾಹನ ಸವಾರರಿಗೆ ಬಹಳಷ್ಟು ತೊಂದರೆ ಆಗ್ತಿದೆ. ಈ ಹಿಂದೆ ಗದಗ ಮೂಲದವರು ಇದ್ದ ಕಾರಣ ಜಿಲ್ಲಾಡಳಿತ ಸ್ಪಂದಿಸಿ ಅವರನ್ನು ಗದಗದಲ್ಲಿದೆ ಅವರ ಊರಿಗೆ ಕಳಿಸುವಂತಹ ವ್ಯವಸ್ಥೆಯನ್ನು ಮಾಡಿತ್ತು. ಯಾಕಂತೇಳಿ ಇಲ್ಲಿ ಪುನರ್ವಸತಿ ಕೇಂದ್ರ ಇಲ್ಲದ ಕಾರಣ ಅವರಿಗೆ ಅವರವರ ಜಿಲ್ಲೆಗೆ ಕಳಿಸಲಾಗಿತ್ತು. ಇದೇ ರೀತಿಯಲ್ಲಿ ಇಲ್ಲಿ ನಮ್ಮ ರಾಜಸ್ಥಾನ್ ಮೂಲದವರು ಸುಮಾರು 5 ಜೋಪಡಿಗಳನ್ನು ಕಟ್ಟಿಕೊಂಡು ಸುಮಾರು 30 ಮಕ್ಕಳು ಹಾಗೆ ಅವರಿಗೆ ಬೇಕಾಗುವಂತಹ ತಂದೆ ತಾಯಿಯವರು ಕೂಡ ಇಲ್ಲಿ ರಸ್ತೆ ಬದಿಯಲ್ಲಿ ವಾಸವಾಗಿದ್ದಾರೆ. ವಾಹನ ಚಾಲಕರಿಗೆ ಬೈಕ್ ಚಾಲಕರಿಗೆ ಬಹಳಷ್ಟು ಒಂದು ತೊಂದರೆ ಉಂಟಾಗಿದೆ ಈ ಮಕ್ಕಳಿಂದ. ಹಾಗಾಗಿ ಜಿಲ್ಲಾಡಳಿತ ಇದನ್ನು ಕಂಡು ಇದಕ್ಕೆ ಏನು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಇನ್ನು ಏನು ಇಲಾಖೆಗಳಿವೆ ಅದನ್ನು ಇಲ್ಲಿ ಮುಕ್ತವಾಗಿ ಬಂದು ಇಲ್ಲಿ ನೋಡಿ ಅವರನ್ನು ಎಲ್ಲಿ ಸ್ಥಳಾಂತರಿಸಬೇಕು ಆ ರೀತಿಯ ಕ್ರಮ ಕೈಗೊಳ್ಳಬೇಕು ಎಂಬುದು ನಮ್ಮ ನಾಗರಿಕ